ಚಾನಲ್. ಇವತ್ತು ನಾನು ಡ್ರಾಯಿಂಗ್ ಮಾಡುವ ಅಂತ ಬಂದೆ. ನನ್ನ ಅಕ್ಕ ನೋಡಿ ಒಂದು ಹೀಗೆ ಡ್ರಾಯಿಂಗ್ ಮಾಡಿಟ್ಟಿದ್ದಾರೆ. ಇದು ಅಷ್ಟು ಚಂದ ಆಗಲಿಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ಅವಳು ನನಗೆ ಚಾಲೆಂಜ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಇದು ಡ್ರಾಯಿಂಗನ್ನು ನೋಡಿ ಆಯ್ತದ ಅವಳು ಮಾಡಿದ್ದು. ಸೊ ಇದನ್ನೇ ನೀನು ಮಾಡು ಅಂತ. ನಾನು ಹೇಗೆ ಮಾಡ್ತೇನೆ ಅಂತ ಇವಾಗ ನೋಡುವ. ಇನ್ನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋದು ನೋಡಿವಾ ನಾನು ಹೇಗೆ ಮಾಡ್ತೇನೆ ಅಂತ. ಇದರಲ್ಲಿ ಮಾಡ್ತಾ ಇದ್ದೇನೆ. ನನಗೆ ಈ ಪೇಜ್ ಫುಲ್ ಆಗಿದೆ ಆಲ್ರೆಡಿ. ಅದಕ್ಕೆ ಇಲ್ಲಿ ಮಾಡುವ. ಸುಮ್ಮನೆ ಎಂತ ನಾನು ಸುಮ್ಮನೆ ಮಾಡುವ, ಚಿಕ್ಕದಲ್ಲಿ ಮಾಡ್ತೇನೆ. ಹೇಗೆ ಮಾಡ್ತೇನೆ ನೋಡುವ. ನೋಡಿ, ಇದು ನನ್ನ ಅಕ್ಕ ಮಾಡಿದ್ದು. ಹೇಗೆ ಉಂಟಂತ ಹೇಳಿ, ಯಾರ್ದು ಚೆಂದ ಆಗಿದೆ ಅಂತ ಸಹ ಮತ್ತೆ ಹೇಳಿ ಆಯಿತಾ. ಇಲ್ಲಿ ನೋಡಿ, ಇದು ನಾನು ಮಾಡಿದ್ದು. ನನ್ನದು ಸ್ವಲ್ಪ ಚಿಕ್ಕ ಆಯಿತು, ಮತ್ತು ಮುಖ ಸ್ವಲ್ಪ ಚಟ್ಟೆ ಆಗಿದೆ ಅಂತ. ಆ್ಯಕ್ಚುಲಿ ನಾನು ಚೆಂದ ಮಾಡ್ತಾನೆ ಆಯಿತು ಚಿತ್ರ. ಇದು ಬ್ರೌನ್ ಕಲರ್ ಪೇಪರ್ ಹಾಕಿ ಅದು ಹಾಗೆ ಆಗೋದು. ಇಲ್ಲಾಂದರೆ ಭಾರಿ ಚೆಂದ ಉಂಟಪ್ಪ. ನೋಡಿ, ನಮಗೆ ಇಷ್ಟೇ ಕಾಡು ಮಾವಿನ ಹಣ್ಣು ಸಿಕ್ಕಿದ್ದು. ಇನ್ನು ಇದನ್ನು ಚಂದದ ಒಂದು ಚಂಡ್ರಪಲಿ ಮಾಡಿ ಮಧ್ಯಾಹ್ನ ಊಟ ಮಾಡೋದು. ನನಗೆ ಇವಾಗ ಇದನ್ನು ತಿನ್ನಬೇಕು. ಜಾಸ್ತಿ ಎಲ್ಲೋ ಇರೋದನ್ನು ತಿನ್ನುವ. ನೋಡಿ, ಇಷ್ಟು ಇದರ ರಸ ಎಲ್ಲ ಎಳಿತಾ ಇದ್ದೇನೆ. ಎಷ್ಟು ಚಂದ ಉಂಟು ಅಂತ ಹೇಳಿದರೆ ಸ್ವರ್ಗದಾಗಿ ಉಂಟು. ನೋಡಿ, ನಾನಿವಾಗ ಸ್ವಲ್ಪ ಮನೆ ಒಳಗೆ ಬರುವಾಗ ಎಂಥದ್ದು ಕರಚಿದ ಸ್ಮೆಲ್ ಬಂತಾಯ್ತಾ. ಎಂಥದ್ದು ಕಿಚನಲ್ಲಿ ಹೋಗಿ ನೋಡಿದರೆ ನನ್ನ ಅಕ್ಕ ಆಮ್ಲೆಟ್ ಕರಚಿಸಿ ಇಟ್ಟಿದ್ದಾಳೆ. ನೋಡು ಅವಳು ಹೇಗೆ ಕರಟಿಸಿದ್ದಾಳೆ ಅಂತ. ನೋಡಿ, ನಮ್ಮ ಆಮ್ಲೆಟ್ನ ಅವಸ್ಥೆ ನೋಡಿ. ಪರವಾಗಿಲ್ಲ, ತಿನ್ನುವಾಗೆ ಉಂಟಾ ಅಂತ, ಬಟ್ ಸ್ವಲ್ಪ ಕರಚಿ ಹೋಗಿದೆ. ನೋಡಿ, ನಮಗೆ ಇವತ್ತು ಸ್ವಲ್ಪ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನೋಡಿ ಎಷ್ಟು ಜನ ಇದ್ದಾರೆ ನಮ್ಮ ಮನೆಯಲ್ಲಿ. ಇಬ್ಬ ಇಲ್ಲ ಡ್ಯಾನ್ಸ್ಗೆ. ಮತ್ತು ನಾವು 4 ಜನ ಕಮ್ಮಿ ಆಯ್ತಾ. ಮತ್ತು ಗೀತ ಕಲಾವಿದರಿಗೆ ಫುಲ್ ಜನ ಇದ್ದಾಯ್ತಾ. ಈ ಸಲ ಜನನೇ ಇಲ್ಲ. ನಾವು 4 ಜನ ಉಳಿದಿದ್ದೇವೆ. ಆದ್ರೆ ನಾವು 4 ಜನ ಅದು ಸಹ ಮಾಡೇ ಮಾಡ್ತೇವೆ. ನೋಡಿ, ನಾವು ಮಳೆ ಬರುವ ಮುಂಚೆ ಕೊತ್ತಂಬರಿ, ಅರಶಿನ ಎಲ್ಲ ಒಣಗಿಸಿಡುದು. ಇದೆಂತ ಅಂತ ಹೇಳಿದರೆ, ನಾವು ಮಿಲ್ಲಿಂದ ತಂದ ಅರಶಿನ ಆಯಿತಾ, ಅದನ್ನು ನಾವು ಚಂದ ಇವಾಗ ಗಾಳಿಸುವ ಕೆಲಸ ಮಾಡೋದು. ನೋಡಿ, ಅದರಲ್ಲಿ ಎಂತ ಉಂಟು ಗೊತ್ತುಂಟ, ನಾನು ತೋರಿಸ್ತೇನೆ. ಇದರಲ್ಲಿ ಹೀಗೆ ಮಾಡಿದಾಗ ಇದು ಅರಶಿನದ್ದು ಗಟ್ಟಿ ಸಿಪ್ಪೆ ಅಂತೆ. ಅದು ಹುಡಿ ಆಗದೆ ಉಳಿದದ್ದು. ಅದನ್ನೆಲ್ಲ ಹೀಗೆ ತೆಗೆದು ಹೀಗೆ ಹಾಕಿ ಗಾಳಿಸಿಟ್ಕೊಳ್ಳೋದು. ಮತ್ತು ಇದನ್ನು ಸಪ್ರೇಟ್ ಕಡಿಯೋದು ಬೇಕಾದರೆ ನಮ್ಮ ಮಿಕ್ಸಿಯಲ್ಲಿ, ಅಥವಾ ಬೇಗ ಸಾಂಬಾರಿಗೆ ಹಾಕಿ ಮುಗಿಸೋದು. ಮಳೆ ಬರುವ ಮುಂಚೆ ಇದೆಲ್ಲ ಒಣಗಿಸಿ ಎಲ್ಲ ಕೆಲಸ ಆಗಬೇಕು. ನಮ್ಮ ಹುಳಿ ಎಲ್ಲ ಒಣಗಿ ಆಗಿದೆ. ಆಮೇಲೆ ಇನ್ನು ಸ್ವಲ್ಪ ಕೊಬ್ಬರಿ ಎಲ್ಲ ಒಣಗಲಿಕ್ಕೆ ಉಂಟಷ್ಟೇ. ಈ ಸಲ ಕೊಡ್ತಾರ ಗೊತ್ತಿಲ್ಲ ನನಗೆ. ಎಲ್ಲ ಒಣಗಿಸಿ ತೆಗೆದಿಟ್ಕೊಳ್ಳೋದು. ಇವತ್ತು ನಮಗೆ ಒಂದು ಚಂದ ಒಂದು ಮಳೆ ಬಂತಾಯ್ತಾ. ತುಂಬ ತಂಪಾಯಿತು ವಾತಾವರಣ ಎಲ್ಲ. ಚಂದ ಆಯಿತು ಅಂತ ಹೇಳ್ತಾ, ಇನ್ನು ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನು ನಾಳಿನ ವಿಡಿಯೋದಲ್ಲಿ ಸಿಗುವ. ಬಾಯ್.